ಲಾಕ್ಡೌನ್ ಸಮಯದಲ್ಲಿ ಯಕ್ಷಗಾನ ಕಲಾಭಿಮಾನಿಗಳಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ತೆಂಕು ಬಡಕಿನ ಕಲಾ ದಿಗ್ಗಜರ ಸಹಕಾರದೊಂದಿಗೆ ವಿನೂತನ ತಾಳಮದ್ದಳೆ ಸಪ್ತಾಹದ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು. ಯಕ್ಷಾಭಿಮಾನಿಗಳನ್ನು ಸಂತೋಷಪಡಿಸುವ ಸಲುವಾಗಿ ಸುಮಾರು 40 ಮಂದಿ ಕಲಾವಿದರನ್ನೊಳಗೊಂಡ ತಂಡದಿಂದ 7 ದಿವಸಗಳ ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ಹಮ್ಮಿಕೊಂಡಿದ್ದು, ಮೇ 25ರಿಂದ ಮೇ 31ರವರೆಗೆ ಪ್ರದರ್ಶನವನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗಲಿದೆ. ಇದರ ಉದ್ಘಾಟನೆಯನ್ನ ನಿತ್ಯಾನಂದ ಸ್ವಾಮೀಜಿಯವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು ಆಶೀರ್ವಚನ ನೀಡಿದರು. ಈ ಕಲೆಯಿಂದ, ಯಕ್ಷಗಾನ ಕಲೆಯಿಂದ ನಾನು ನನ್ನ ಅನುಭವದಲ್ಲಿ ತಿಳಿದಂತೆ ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ಖಂಡಿತ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮೊನ್ನೆ ಗೋಪಾಲಕೃಷ್ಣ ಪ್ರತಿಷ್ಠೆಯಲ್ಲೂ ಅದು ದೃಷ್ಟಾಂತವಾಗಿ ನಮಗೆ ಕಂಡುಬಂತು. ಹಾಗಾಗಿ ದೇವತಾ ಪ್ರತ್ಯಕ್ಷ ಮಾಡುವ ಶಕ್ತಿ ಇದೆ ಅಂತ ಹೇಳಿದರೆ, ಆ ದೇವರು ಧರ್ಮ ಸಂಸ್ಥಾಪನೆ ಆಗಿಯೇ ಪ್ರಪಂಚಕ್ಕೆ ಹುಟ್ಟಿ ಬರ್ತೇನೆ ಅನ್ನೋಂಥ ಏನು ಪ್ರತಿಜ್ಞೆ ಮಾಡಿದ್ದಾನೆ, ಅದರಂತೆಯೇ ಈ ಕೆಟ್ಟದಾದಂಥ ಕೊರೋನಾವನ್ನು ನಿರ್ಮೂಲನೆ ಮಾಡೋದಕ್ಕೂ ಯಕ್ಷಗಾನ ಸಹಕರಿಸಬಹುದು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ, ಪಾವಂತಿಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯಸ್ಥರಾದ ಶಶೀಂದ್ರ ಕುಮಾರ್, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಪುರುಷೋತ್ತಮ್ ಭಂಡಾರಿ, ಸಿಎ ಸುದೇಶ್ ರೈ, ಪಟ್ಲ ಸತೀಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಮತ್ತು ಯಕ್ಷಗಾನ ಕಲಾವಿದರು ಉಪಸ್ಥಿತರಿದ್ದರು. ಧರ್ಮ ಸಾಮ್ರಾಜ್ಯವನ್ನು ಮತ್ತೆ ಸ್ಥಾಪಿಸಬೇಕು, ಲೋಕದಲ್ಲಿ ಕ್ಷೋಭೆ ಉಂಟು ಮಾಡಬಾರದು ಇತ್ಯಾದಿ ಮುಖ್ಯವಾದಂತಹ ಮಾತುಗಳನ್ನೆಲ್ಲ ರಾಮನ ಪರವಾಗಿ ರಾವಣನಿಗೆ ಹೇಳುವ